ಕಂಬಳದ ದಾಖಲೆಯ ಓಟಗಾರ ಮಿಜಾರು ಅಶ್ವತ್ಪುರ ಶ್ರೀನಿವಾಸ್ ಗೌಡ ಅವರಿಗೆ ಫೋನ್ ಕರೆಯ ಮೂಲಕ ಅವ್ಯಾಚ ಪದಗಳಿಂದ ನಿಂದಿಸಿ ಅವಮಾನಗೊಳಿಸಿರುವ ಶ್ರೀರಾಮಸೇನೆಯ ಪ್ರಶಾಂತ್ ಬಂಗೇರ ಎಂಬಾತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಂಬಳಕೋಣದ ಯಜಮಾನರುಗಳು ಮತ್ತು ಶ್ರೀನಿವಾಸ್ ಗೌಡರ ಅಭಿಮಾನಿಗಳು ಮೂಡುಬಿದಿರೆಯ ಪೊಲೀಸ್ ಠಾಣೆಗೆ ಮನವಿ ನೀಡಿದ್ದಾರೆ. ಈ ಬಗ್ಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಇದು ಶ್ರೀನಿವಾಸ್ ಗೌಡರಿಗೆ ಮಾತ್ರ ಮಾಡಿದ ಅವಮಾನವಲ್ಲ, ಕಂಬಳ ಕ್ಷೇತ್ರಕ್ಕೆ ಮಾಡಿದ ಅವಮಾನ ಎಂದು ಅವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಾರಿ ಬೇಜಾರದ ಸಂಗತಿ ದಾದ ಬಂಡ ಶ್ರೀನಿವಾಸ್ ಗೌಡ ಅವರಿಗೆ ಪ್ರಾಮಾಣಿಕೆ ಬೊಕ್ಕ ಕಂಬಳ ಕ್ಷೇತ್ರಡು ಬಹುಶಃ ಆತ್ ಪುದರ್ ಮಲ್ತಿನಂಚಿನ ಒಂಜಿ ಕ್ರೀಡಾಪಟು ಇಡೀ ನಮ್ಮ ತುಳುನಾಡಿಗೆ ಮಾತ್ರ ಆತು, ಕಂಬಳ ಕ್ಷೇತ್ರಗೂ ಮಾತ್ರ ಆತು, ನಮ್ಮ ದೇಶಗೂ ಒಂಜಿ ಪುದರ್ ಆ ಏರ್ ಎದುರುಡು ಪಾತೇರಿಯನ ಆಯೆ ಅರೇನು ಏತ್ ಸಾಧ್ಯ ಉಂಡಾತು ಹೀನಾಯವಾದ ನಾ ಶಬ್ದಲಿಡು ಪಾತೇರಿ ಅಣ್ಣ ನಿಜವಾದ ಶ್ರೀನಿವಾಸ್ ಗೌಡ್ರಿಗೆ ಮಲ್ತಿನ ಅವಮಾನ ಅಪಮಾನ ಇಡೀ ಕಂಬಳ ಕ್ಷೇತ್ರಗೂ ಮಲ್ತಿನ ಅಪಮಾನ, ಇಡೀ ಗಿಡಪ್ಪನಕ್ಲೆಗೆ ಮಲ್ತಿನ ಅವಮಾನ, ಅಂಚೆನ ಇಡೀ ತುಳುನಾಡದ ಜನಕ್ಲೆಗೆ ಮಲ್ತಿನ ಅವಮಾನ, ಎನ್ನ ಕ್ಷೇತ್ರದ ಜನಕ್ಕೆ ಮಲ್ತಿನ ಅವಮಾನ ಅಂತ ನೆನಪು ಅಂಚೆ ಅದು ಖಂಡಿತವಾಗ್ಲ ಶ್ರೀನಿವಾಸ್ ಗೌಡ್ರೆ ಇರ್ನೊಟ್ಟಿಗೆ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರ ಮಾತ್ರ ಕಂಬಳದ ಇಡೀ ನಮ್ಮ ಮೂಜಿ ಜಿಲ್ಲೆದ ಕಂಬಳ ಸಮಿತಿದ ಪ್ರತಿಯೊಲ್ಲ ಇರ್ನೊಟ್ಟಿಗೆ ಉಳ್ಳೇರು, ಮೂಡುಬಿದ್ರದ ಕೋಟಿ ಚೆನ್ನೈ ಕಂಬಳದ ಗುರ್ಕರೆ ಅದು ಯಾನ್ ಇರ್ನೊಟ್ಟಿಗೆ ಉಳ್ಳೆ ಇರ್ನ ವಿರುದ್ಧ ಪಾತಿರ್ದಿರಗೆ ಇರ್ನ ಮರ್ಯಾದೆಗೆ ಕಳಂಕ ಗಣೆಯರ ಪ್ರಯತ್ನ ಮಲ್ತಿನ ಮಿತ್ತು ಸೂಕ್ತ ಕ್ರಮಕ್ಕೆ ನೋಡೋದು ನಾನು ಪೊಲೀಸ್ ಇಲಾಖೆಗೆ ಏನು ಇತ್ತನೇ ಸೂಚನೆ ಕೊರತೆ.